ಕೈಯಲ್ಲಿ ಬಿಯರ್ ಬಾಟ್ಲ್ ಹಿಡಿಯುತ್ತಾ ಡಿಜೆ ಸೌಂಡ್ಗೆ ಸ್ಟೆಪ್ ಹಾಕುತ್ತಾ ಹೊಸ ವರ್ಷಾಚರಣೆಯನ್ನು ಯುವಜನತೆ ಬರಮಾಡಿಕೊಂಡ್ರೆ ಈ ಊರಿನ ಯುವಜನತೆ ಮಾತ್ರ ಹೊಸ ವರ್ಷವನ್ನು ವಿನೂತನವಾಗಿ ಆಚರಿಸಿ ಗಮನ ಸೆಳೆದಿದ್ದಾರೆ. ಈ ಬಗ್ಗೆ ಸ್ಟೋರಿ ಇಲ್ಲಿದೆ ನೋಡಿ. ಸುತ್ತಲೂ ವಿದ್ಯುತ್ ದೀಪಾಲಂಕಾರ, ಅಶ್ವತ್ಥ ಮರಕ್ಕೆ ಹೂವಿನ ಅಲಂಕಾರ, ಪಂಚೆ ಶರ್ಟ್ ತೊಟ್ಟ ಯುವಕರ ಗುಂಪು ಹೊಸ ವರ್ಷದ ಹಿನ್ನೆಲೆಯಲ್ಲಿ ವಿನೂತನ ಕಾರ್ಯಕ್ರಮಕ್ಕೆ ಅಣಿಯಾಗಿದ್ದರು. ಊರ ನೂರಾರು ಮಂದಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ನೆರೆದಿದ್ದರು. ಹೌದು, ಉಡುಪಿಯ ಹೆರ್ಗ ಗ್ರಾಮದ ಗೋಳಿಕಟ್ಟೆಯ ಯುವಕರ ತಂಡ ಸ್ವರ್ಣ ಫ್ರೆಂಡ್ಸ್ ಎಂಬ ತಂಡ ಕಟ್ಟಿಕೊಂಡಿದ್ದು, ಹೊಸ ವರ್ಷಾಚರಣೆಯನ್ನು ಈ ಯುವಕರ ತಂಡ ವಿನೂತನವಾಗಿ ಧಾರ್ಮಿಕ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮದ ಮೂಲಕ ಆಚರಿಸಿಕೊಂಡು ಬರುತ್ತಿದೆ. ಅಶ್ವತ್ಥಕಟ್ಟೆಯಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯನ್ನು ನಡೆಸಿ ಹೊಸ ವರ್ಷವನ್ನು ದೇವರ ಅನುಗ್ರಹದ ಮೂಲಕ ಆರಂಭಿಸುತ್ತಿದ್ದಾರೆ. ಇದು ಒಂದು ವರ್ಷದಿಂದ ನಡೆದುಕೊಂಡು ಬರುತ್ತಿರುವ ಆಚರಣೆಯಲ್ಲ. ಕಳೆದ 28 ವರ್ಷಗಳಿಂದ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದ್ದು, ಊರಿನ ನೂರಾರು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ. ಸತ್ಯನಾರಾಯಣ ಪೂಜೆಯ ಧಾರ್ಮಿಕ ಕಾರ್ಯಕ್ರಮಕ್ಕೆ ಶಿರೂರು ಮಠಾಧೀಶ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಆಗಮಿಸಿದ್ದರು. ಊರಿನ ಯುವಕರ ತಂಡ ಶ್ರೀಗಳನ್ನು ಅದ್ಧೂರಿಯಾಗಿ ಸ್ವಾಗತಿಸಿದ್ದರು. ಹಾಗೆ ಈ ಸತ್ಯನಾರಾಯಣ ಪೂಜೆಯಲ್ಲಿಯೂ ಪರಮಾತ್ಮನ ಅನುಗ್ರಹ ಆಗಬೇಕು ಅಂತ ಮುಂದಿನ ವರ್ಷ ಒಳ್ಳೆ ಬೆಳೆ ಎಲ್ಲ ಬೆಳಿಬೇಕು, ಪರಮಾತ್ಮನ ಅನುಗ್ರಹ ಆಗಬೇಕು ಅಂತ ನಾವು ಮಾಡಬೇಕು. ಅಂತಹ ಈ ಸತ್ಯನಾರಾಯಣ ಪೂಜೆಯಲ್ಲಿ ಇವತ್ತು ಅಶ್ವತ್ಥ ಮರದ ಬುಡ ಗೋಳಿಕಟ್ಟೆಯಲ್ಲಿ ಮಾಡ್ತಿದ್ದೀರಿ. ಈ ಮರದ್ದು ವಿಶೇಷತೆ ಏನು ಅಂತ ಕೇಳಿದ್ರೆ, ಇದರ ಮೂಲದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಮೇಲೆ ರುದ್ರ, ಈ ಮೂರು ದೇವತೆಗಳ ತ್ರಿಮೂರ್ತಿಗಳ ಸನ್ನಿಧಾನ ಉಂಟು. ಹಾಗೆ ತುಂಬಾ ಪವಿತ್ರವಾದ ಮರ, ಜಾಗ ಸಹ. ಈ ಜಾಗ ಬರೀ ಈ ಒಂದು ದಿವಸ ಪವಿತ್ರ ಮಾತ್ರ ಆಗಿರ್ಬಾರ್ದು, ವರ್ಷ ಇಡೀ ಇದು ಪವಿತ್ರನೇ. ದೇವತೆಗಳು ಇವತ್ತು ಮಾತ್ರ ಇರುವುದಲ್ಲ, ಅಥವಾ ಸತ್ಯನಾರಾಯಣ ಪೂಜೆ ಇವತ್ತಾಗುದು ಅಂತ ಹೇಳಿ ಇವತ್ತು ಮಾತ್ರ ಪವಿತ್ರ ಎಲ್ಲ ಸ್ವಚ್ಛ ಮಾಡುವುದಲ್ಲ. ವರ್ಷ ಪೂರ್ತಿ ಪರಮಾತ್ಮ ಸನ್ನಿಧಾನ ಇದರಲ್ಲಿ ಇರ್ತದೆ, ಉಳಿಸ್ಬೇಕು. ಸತ್ಯನಾರಾಯಣ ಪೂಜೆಯ ಮಹಾಮಂಗಳಾರತಿಯ ಬಳಿಕ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಕೂಡ ನಡೆಯಿತು. ಈ ಕಾರ್ಯಕ್ರಮದ ಮೂಲಕ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಓರ್ವ ಸಾಧಕನಿಗೆ ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಬಾರಿ ಮುಳುಗು ತಜ್ಞ ಸಮಾಜ ಸೇವಕ ಈಶ್ವರ್ ಮಲ್ಪೆ ಅವರಿಗೆ ಸ್ವರ್ಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಯಾರಿಗಾದ್ರೂ ತೊಂದರೆ ಆದ್ರೆ ಅಥವಾ ಯಾರಾದ್ರೂ ನೀರಲ್ಲಿ ಬಿದ್ದರೆ ಅಥವಾ ಏನಾದ್ರೂ ದುರ್ಘಟನೆ ಆದ್ರೆ ದಿನದ 24 ಗಂಟೆನೂ ನನ್ನ ಮೊಬೈಲ್ ಚಾಲನೆ ಇರ್ತದೆ ಬಂಧುಗಳೇ. ಎಷ್ಟೇ ರಾತ್ರಿ ಆಗಲಿ, ಎಷ್ಟೇ ಕಗ್ಗತ್ತಲೆ ಆಗಲಿ, ಆ ಜಾಗಕ್ಕೆ ಹೋಗಿ ಅವರನ್ನೊಂದು ನೀರಲ್ಲಿ ಬಿದ್ದರೆ ಒಂದು ಎತ್ತುವುದು ಅಥವಾ ನೀರಾಳದಲ್ಲಿ ಮೃತಪಟ್ಟರೆ ಅವರ ಮೃತದೇಹ ತೆಗೆಯುವ ಕೆಲಸ ಮಾಡ್ತಿದ್ದೇನೆ ಬಂಧುಗಳೇ. ನನಗೆ ಇವತ್ತು ಸ್ವರ್ಣ ಫ್ರೆಂಡ್ಸ್ ಗೋಳಿಕಟ್ಟೆ ಹೆರ್ಗ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ನಾನು ವಂದಿಸ್ತಾ ಇದ್ದೇನೆ ಬಂಧುಗಳೇ. ಯಾಕೆಂದ್ರೆ ಇವತ್ತು ನನಗೆ ಈ ದೇವರ ಸತ್ಯನಾರಾಯಣ ಪೂಜೆಯ ಒಂದು ಯೋಗ ಅವರೊಂದು ಕೊಡಿಸಿದ್ದಾರೆ. ಮತ್ತೆ ಎಲ್ಲ ತಾಯಿಯಂದಿರು ಹಾಗೂ ಈ ಊರಿನ ಎಲ್ಲ ಬಂಧು ಭಗಿನಿಯರ ನೋಡುವ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಯಾಕೆಂದ್ರೆ ನಾನು ಮಾಡುದು ನೀರಾಳದಲ್ಲಿ ಮೃತದೇಹ ತೆಗೆಯುವುದು. ಅದಕ್ಕೆ ಸುಮಾರು 100 ಅಡಿ ಆಳ ಆಗಿರ್ಬೋದು. 100 ಅಡಿ ಆಳದಲ್ಲಿ ಸಹ ಮೃತದೇಹ ಸಿಗೋದು ನನ್ನಿಂದಲ್ಲ, ಅದು ಸಮಸ್ತ ಜನತೆಯ ಎಲ್ಲ ತಾಯಂದಿರ ಆಶೀರ್ವಾದ ಹೊಂದಿದ್ದರೆ ಮಾತ್ರ ಸಿಗ್ತದೆ ಬಂಧುಗಳೇ. ಸ್ವರ್ಣ ಫ್ರೆಂಡ್ಸ್ ಗೋಳಿಕಟ್ಟೆ ಹೊಸ ವರ್ಷಾಚರಣೆಯ ಸಂದರ್ಭ ಕೈಗೊಳ್ಳುತ್ತಿರುವ ಈ ಕಾರ್ಯಕ್ರಮ ಮನೆ ಮಾತಾಗಿದೆ. ಮಾಜಿ ನಗರಸಭಾ ಅಧ್ಯಕ್ಷ ದಿನಕರ್ ಶೆಟ್ಟಿ ಹೆರ್ಗ ಸೇರಿದಂತೆ ಅನೇಕರು ಈ ತಂಡ ಕಟ್ಟಿದ್ದು, ಇದೀಗ ಯುವಕರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರು ಸಹ ಭಾಗವಹಿಸುತ್ತಿರುವುದು ವಿಶೇಷವಾಗಿದ್ದು, ಹೊಸ ವರ್ಷಾಚರಣೆಯ ರಾತ್ರಿ ಮದ್ಯದ ಅಮರಿನಲ್ಲಿ ತೇಲಾಡುವ ಯುವಕರ ನಡುವೆ ಈ ಸ್ವರ್ಣ ಫ್ರೆಂಡ್ಸ್ ಗೋಳಿಕಟ್ಟೆ ಮಾದರಿಯಾಗಿ ನಿಲ್ಲುತ್ತದೆ.